ಎಲ್ರಿಗೂ ನಮಸ್ಕಾರ. ನಾವು ಹೊಸಕೋಟೆಯಿಂದ ಲಹರಿ ಅಮ್ಮ ಅವ್ರ ಮಕ್ಕಳು ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆ ದರ್ಶನ್ ಸರ್ ಅವ್ರ ಬಗ್ಗೆ ಕೆಲವೊಂದು ಗಾಸಿಪ್ ಗಳು ಕೇಳಿ ಬಂತು. ಅದನ್ನ ಕೇಳಿ ನಮ್ಮ ಸಮುದಾಯದವ್ರಿಗೆಲ್ಲರಿಗೂ ತುಂಬಾನೇ ಬೇಜಾರಾಯ್ತು. ಯಾಕೆಂದ್ರೆ ದರ್ಶನ್ ಸರ್ ಅವರು ತುಂಬಾನೇ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಹೆಲ್ಪ್ ನ ಮಾಡಿದ್ದಾರೆ ಸಮಾಜಕ್ಕೆ. ಆದ್ರೆ ಅದನ್ನ ಯಾರು ಐಡೆಂಟಿಫೈ ಮಾಡ್ತಾ ಇಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆದ್ರೆ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ. ನಾವು ಮಂಗಳಮುಖಿಯರ ಸಮುದಾಯಕ್ಕೆ ಕಳೆದ ಲಾಕ್ಡೌನ್ ಟೈಮ್ ಅಲ್ಲಿ ಮತ್ತೆ ಈ ವರ್ಷದ ಲಾಕ್ಡೌನ್ ಟೈಮ್ ಅಲ್ಲಿ ಗೌರ್ಮೆಂಟ್ ಕೂಡ ನಮ್ಮನ್ನ ಕ್ಯಾರೆ ಅಂದಿರ್ಲಿಲ್ಲ. ಬಟ್ ಅಂತ ಟೈಮಲ್ಲೂ ಕೂಡ ದರ್ಶನ್ ಸರ್ ಅವರ ಅಭಿಮಾನಿಗಳ ಬಳಗದವರು ನಮ್ಮನ್ನ ಕರೆದು ನಮಗೆ ಊಟ ತಿಂಡಿಗೆ ಹೆಲ್ಪ್ ಆಗೋ ತರ ರೇಷನ್ ಕಿಟ್ ಅನ್ನ ಒದಗಿಸಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅಲ್ಲದೆ ಅಂಬರೀಶ್ ಅಪ್ಪಾಜಿ ಅವರ ಬರ್ತ್ಡೇ ಟೈಮಲ್ಲೂ ಕೂಡ 40ರಿಂದ 50 ಕುಟುಂಬಗಳಿಗೆ ಅವರು ರೇಷನ್ ಕಿಟ್ ಅನ್ನ ಕೊಟ್ಟು ನಮ್ಮಂತವರು ಕೂಡ ಜೀವನ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ರಾಬರ್ಟ್ ಮೂವಿ ರಿಲೀಸ್ ದಿನ ಕೂಡ ನಮ್ಮನ್ನೆಲ್ಲ ಕರೆದು ಗೌರವವನ್ನ ಸೂಚಿಸಿದ್ದಾರೆ. ನಮ್ಮನ್ನು ಕೂಡ ಆ ಥಿಯೇಟರ್ಗೆ ಕರ್ಕೊಂಡು ಹೋಗಿ ನಮಗೂ ಕೂಡ ಗೌರವಿಸಿದ್ದಾರೆ. ದರ್ಶನ್ ಸರ್ ಅವ್ರು ಆಕ್ಟ್ ಮಾಡಿರೋ ರಾಬರ್ಟ್ ಮೂವಿಯಲ್ಲೂ ಕೂಡ ಮಂಗಳಮುಖಿಯರು ಸಮಾಜದಲ್ಲಿ ಏನು ಕಷ್ಟ ನಷ್ಟಗಳನ್ನ ಎದುರಿಸ್ತಾರೆ ಅನ್ನೋದನ್ನೆಲ್ಲ ತೋರಿಸಿ ನಮಗೂ ಸಮಾಜದಲ್ಲಿ ಗೌರವ ಸ್ಥಾನಮಾನನ ದೊರಕಿಸ್ಕೊಟ್ಟಿದ್ದಾರೆ. ಇಂಥವ್ರ ಬಗ್ಗೆ ದಯವಿಟ್ಟು ಪ್ಲೀಸ್ ಕೈ ಮುಗಿದು ಕೇಳ್ಕೊಂತೀನಿ, ಯಾರು ಇಲ್ದೇ ಇರೋ ಗಾಸಿಪ್ ಗಳನ್ನ ಹಬ್ಬಿಸ್ಬೇಡಿ, ಯಾರು ಇಲ್ದೇ ಇರೋ ರೂಮರ್ಸ್ ಗಳನ್ನ ಹಬ್ಬಿಸ್ಬೇಡಿ. ದರ್ಶನ್ ಸರ್ ಅವರೇ, ನೀವ್ ಯಾವ್ದಕ್ಕೂ ಚಿಂತೆ ಮಾಡಬೇಡಿ. ನಿಮ್ ಜೊತೆ ನಾವ್ ಯಾವಾಗ್ಲೂ ನಿಮ್ ಬೆನ್ನಿಂದ ಇರ್ತೀವಿ. ನಾವ್ ಯಾವಾಗ್ಲೂ ನಿಮ್ಗೆ ಸಪೋರ್ಟಿವ್ ಆಗಿರ್ತೀವಿ. ನಾವ್ ಯಾವತ್ತೂ ನಿಮ್ ಜೊತೆಗಿರ್ತೀವಿ. ವಿ ಆರ್ ವಿತ್ ಯು ಆಲ್ವೇಸ್ ದರ್ಶನ್ ಸರ್. ವಿ ಆರ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.